ಭರವಸೆಯ ತಂತ್ರಜ್ಞಾನ ಕೇಂದ್ರವಾಗಿ ಮಂಗಳೂರು ಬೆಳೆಯುತ್ತಿದ್ದು ವರ್ಟೆಕ್ಸ್ನ ವಿನೂತನ ಪರಿಕಲ್ಪನೆ ಇದಕ್ಕೆ ಸಾಥ್ ನೀಡಿದೆ ಎಂದು ಬೋಸ್ ಪ್ರೊಫೆಷನಲ್ನ ಸಿಇಒ ಜಾನ್ ಮೇಯರ್ ಶ್ಲಾಘಿಸಿದರು. ಬಿಜೈ ಕಾಪಿಕಾಡ್ನ ಅಜಂತಾ ಬಿಸಿನೆಸ್ ಸೆಂಟರ್ನಲ್ಲಿ ಉದ್ಯಮಿಗಳು, ಶಿಕ್ಷಣ ತಜ್ಞರು ಹಾಗೂ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ನಡೆದ ರೌಂಡ್ ಟೇಬಲ್ ಸಭೆಯಲ್ಲಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಬೋಸ್ ಪ್ರೊಫೆಷನಲ್ ಕಂಪನಿ ಕದ್ರಿಯ ವರ್ಟೆಕ್ಸ್ ಟ್ರಿಯೋನಲ್ಲಿ ಸಂಸ್ಥೆಯ ನಿರ್ದೇಶಕ ಸಾಫ್ಟ್ವೇರ್ ಇಂಜಿನಿಯರ್ ನಮಿತ್ ಪದ್ಮರಾಜ್ ಅವರ ನೇತೃತ್ವದಲ್ಲಿ ಓರ್ವ ಉದ್ಯೋಗಿಯೊಂದಿಗೆ ಆರಂಭಿಸಿದ ಕಚೇರಿಯಲ್ಲಿ ಪ್ರಸ್ತುತ 25 ಮಂದಿ ಕೆಲಸ ಮಾಡುತ್ತಿದ್ದಾರೆ. ಇದು ಮುಂಬರುವ ವರ್ಷದೊಳಗೆ 100 ಮಂದಿಗೆ ವಿಸ್ತರಿಸಲು ಸಿದ್ಧತೆ ನಡೆಸಿದೆ. ಮಂಗಳೂರಿನಲ್ಲಿ ಪ್ರತಿಭಾವಂತ ವೃತ್ತಿಪರರು ಇರುವುದರಿಂದ ನಾವು ಈ ನಗರವನ್ನು ಆಯ್ಕೆ ಮಾಡಿದ್ದೇವೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ವರ್ಟೆಕ್ಸ್ ಮ್ಯಾನೇಜ್ಡ್ ವರ್ಕ್ ಸ್ಪೇಸ್ ಸಂಸ್ಥಾಪಕರಾದ ಗುರುದತ್ತ ಶೆಣೈ, ಮಹೇಶ್ ಶೆಟ್ಟಿ ಮತ್ತು ಮಂಗಲ್ದೀಪ್ ಎಆರ್ ಅವರು ಜಾನ್ ಮೇಯರ್ ಅವರನ್ನು ಸ್ವಾಗತಿಸಿದರು. ಬೋಸ್ ಪ್ರೊಫೆಷನಲ್ ಜಿಸಿಸಿ ಮ್ಯಾನೇಜರ್ ನಿತಿನ್ ದರ್ಗನ್, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ನಿರ್ದೇಶಕ ಕಮಾಂಡರ್ ಡಾಕ್ಟರ್ ಅನಿಲ್ ರಾಣಾ, ಡಾಕ್ಟರ್ ರವಿ ಬಿ, ಎಕ್ಸ್ಫೆನೋ ಸಹ ಸಂಸ್ಥಾಪಕ ಕಮಲ್ ಕಾರಂತ್, ಸಿಲಿಕಾನ್ ಬೀಚ್ ಪ್ರೋಗ್ರಾಂನ ಮುಖೇಶ್ ಎಸ್ಕೆ, ಸಿಸಿಐ ಉಪಾಧ್ಯಕ್ಷ ಪಿಬಿ ಅಹ್ಮದ್ ಮುದಾಸರ್, ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ನ ಉಪಾಧ್ಯಕ್ಷ ಚೇತನ್ ದೀಕ್ಷಿತ್, ಕೆಡಿಇಎಂ ಸೇಲ್ಸ್ ಮಾರ್ಕೆಟಿಂಗ್ ಜಿಎಂ ಗೌರವ್ ಪಂಜಾಬಿ, ಮೈಕ್ರೋಜೆನೆಸಿಸ್ ಟೆಕ್ಸಾಫ್ಟ್ನ ಗಿರೀಶ್ ಶೆಣೈ, ಲೈಕೋರಾ ಸಮಾಲೋಚನೆ ಸೇವೆಗಳ ನಿರ್ದೇಶಕ ಮೈಕೆಲ್ ಅಂಡ್ರಾದೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.